ಬೇಗ ಬಾ, ಒಂದು ಸ್ವಾಮೀಜಿ ಬಂದಿದ್ದಾರೆ. ಬೇಗ ಬೇಗ. ಹಾಂ, ಓಕೆ ಬಾ. ಅವರು ಒಂದು ಸೈನಿಕ ಇರ್ತಿಲ್ಲಕ ಧರ್ಮಗೋಸ್ಕರ ಹುತಾತ್ಮ ಆಗ್ತೀನಿ, ದೇಶಗೋಸ್ಕರ ಧರ್ಮಗೋಸ್ಕರ ಒಂದು ರಾಜಕೀಯ ಕೂಡ ಒಳ್ಳೆ ಆಗಲ್ಲ. ಅಂಚನೆ ಕೊಟ್ಟು ಅಂಚನೆ ಜೀವನ ಮಾಡ್ತದೆ, ಅಂಚನೆ ಕೊಂಡು ಅವಧಾನ ಪ್ರಯೋಜನ ಇಲ್ಲ. ಈ ಆತನು ಹತ್ಯೆ ಅಂಡು ಒಂದು ಅನ್ಯಾಯ ಅಂಡು ಪೂರ ಸತ್ಯ ಇಡೀ ರಾಜ್ಯಕ್ಕೆ ಬೇಜಾರಾತ, ಇಡೀ ಹಿಂದೂ ಸಮಾಜಕ್ಕೆ ಬೇಸರ ಆಗ್ತದೆ. ಮಾಂಡ ಮೊದಲ ಸಂಕಟ ಏರ್ಲ ಡೇಂಜರೇ ಅವು ಎತ್ತಂದ್ರೆಲ್ಲ ಸಾಧ್ಯ ಹೆಚ್ಚು. ಈ ರೀತಿ ನೋಡಿ ದಾಳ ಮಾಡ್ತಾರೆ ಒಕ್ಕಡೆ ಒಂದು ಸಮಾಧಾನ ಮಾಡ್ತಾರೆ. ನಾವು ಪ್ರಯೋಜನ ಹೆಚ್ಚು ಅವು ನಿಗ್ಲೆ ಇರುವರಿಗೆ ಆ ದೇವರೇ ಶಕ್ತಿ ಕೊಡೋರು. ಅದೆಲ್ಲ ಒಂದು ನಾವು ಭತ್ತದ ಒಂದು ಸಾಂತ್ವನ ಒಂದು ಪಂಪಿನ ಒಂದು ರಿವಾಜ ಈ ಆರೋಗ್ಯ ಸಮ ಇತ್ತು ಜೀವಿತ ಇದ್ದಿ ಆರು 10 ವರ್ಷ ಅಂಡು ಮುರಣ್ಣ ಪುತ್ರ ಹೋತು ಇತ್ತೆಲ್ಲ ಫೋನ್ ಮಾಡ್ತೀರ ಪುತ್ರ ತಕ್ಕ ಫೋನ್ ಕೊಂಡು ಆರು ಈಜಿ ಬೋರ್ಚಿ ಎಲ್ಲ ಬೆಳ್ಳರಿಗೆ ಹೋಗ್ಪೆ ಅಂತೇಳಿ ಸರ್ಜ ಆಪರೇಷನ್ ಪುರ अरे तुम उधर सर्च को कर सकते हो बेटा आर्ट जी एल्मो संड आर्ट अंचा बना जाओ का तेरे तो मन्नी मंडी वेचर मंडी इदा मुट्ಟ 42 43 ಆಂಡ್ ಇದ ಮುಟ್ಟ ಅಂಡ ಯಾನ್ ಇಡೀ ರಾಜ್ಯ ಪ್ರವಾಸ ಅಂತ ಹಿಂದುತ್ವಗೋಸ್ಕರ ಎಂಕ್ 7 ಕಡೆ ಥ್ರೆಟ್ಸ್ ಉಂಟು, ಎಂಕೆ ಥ್ರೆಟ್ಸ್ ಉಂಟು. ಅದಕ್ಕೋಸ್ಕರ ಸರ್ಕಾರ ಪ್ರೊಟೆಕ್ಷನ್ ಕೊಡ್ತೀನಿ. 2-3 ಸರ್ತಿ ಉಂಡ ನಮ್ಮ ಬೆಂಗಳೂರದ ಆಶ್ರಮಗಳು ಎನ್ನ ಪೋಸ್ಟರ್ಗೆ ನೆತ್ತರ ಪಾಡ್ತಾರೆ. ಅವು ಹಿಜಾಬ್ ಗಲಾಟೆ ಅವು ಒಂಜಿ 15 ದಿನ ನಮ್ಮ ಬೇತೆ ಕಡೆಟೆ ಕುಲ್ಪಾದಿತ್ತಾರೆ. ಇಂಕ್ಲ ಹಾಕಿ ಒಂದು ಅಂಡ ನಮ್ಮ ಪೋಟ್ರೆ ಬಲ್ಲಿ ಒಂದೊಂದು ಧರ್ಮ ಸಂಗ್ರಾಮ ಗೊತ್ತಲ್ಲ. ಧರ್ಮ ಸಂಗ್ರಾಮದ ಸೈನಿಕರ ಲೆಕ್ಕ ಮಗಳು ಬರೋ ಕೆಲಸ ಆಗ್ತದೆ. ಈತ ಜನ ಜೋಕ್ಲು ಜವಣೆರುಲ್ಲಿ ಇರ್ತದೆ, ಈತ ಜನ ಸೈನಿಕರಾದ ಕೆಲಸ ಆಗ್ತದೆ. ಇಡೀ ರಾಜ್ಯಡುಲ್ಲಿ ಈಗ ನಮಗೆ ಒಂದು ಧರ್ಮಗೋಸ್ಕರ ಹುತಾತ್ಮ ಆಯ್ನೆ ಆ ಸೈತಿನಂದು ಪಣ್ಣರೆ ಬಲ್ಲಿ ನಮ್ಮ ಅಂಡ್ ದುಃಖ ಉಂಡು. ಅಂದು ಏತ್ ಜನ ಸೈನಿಕರು ಪೋಯಿರು, ಏತ್ ಜನ ಪೊಲೀಸ್ನಾಗ ಹೋಗ್ತು ಜನ धर्मिष्ठी नाही ಅಂತ ಪಿದಾಗಿರ ಇಲ್ಲಿ ಒಂದು ಪಕ್ಷಿ ಬರ್ತದ ಇಲ್ಲ ತಾರಿ ಒಂದು ಕೊಡದು ಪಿದಾಡ ಧರ್ಮದ ಮುಂದು ನಮ್ಮ ಒಂಜಿ 10 ದಿನ ಬರ್ಪ ಪಾತಿರುವ ಪೋಪ ಅಂಡ ನಿಗಲೆ ಒಂಜಿ ಸೈಪು ಮುಟ್ಟಲ್ಲ ಒಂಜಿ ಬೇನೆನೆ ಅಲೆ ಒಂಜಿ ಜೀವನ ಫುಲ್ ಅಂಚನೆ ಜೋಕ್ಲಿಜ್ಜ ಮಾಡು ಅದೇ ಒಂದು ಎಚ್ಚರ ಮಾಡ್ಬಿಡಿ. ನಾನು ಏರಿದ್ರೆ ಇಂಚ ಆರ ಬಲ್ಲಿ ಅವೇ ಇಂಚ ಇಡೀ ಆಯ್ನೇನು ಬಿಟ್ಟಾಡಿ ಆತೆ ನಬಾತೆ ಆಯ್ನೇನು ಬಿಟ್ಟೋಡ್ತಿ ನಾನು ತಗಲಾಗ ನಾನಿದೆ ಬಾ ಎಂಕಲೆಗಳಂಚಾನೆ ನಾನಿದೆ ಎಂಕಲೆಗಳಂಜಿ ಓಡಿಗೇನೆತ್ತ ಏ ಪಂಚಿತಿ ಬಾಲೇನಂಚ ಮಾಡ್ತಿರಲ್ಲ ಬಿರೋದು ಬೇಲೆ ಅಂತಾರೆ ಎಂಕಲದ ಆಯ್ತಾನ ಎಂಗ್ಲ 2 ಜಿ ಪ್ರಾಯ ಆಯ್ತಾಗ್ಲಿ 2-3 ಪೊಣ್ಣು ಜೋಕ್ಲು 4 ಪೊಣ್ಣು ಜೋಕ್ಲು ಏನು ಕತ್ತೊಂದು ಎಂಚ ವಾದ ಇರ ಇನ್ನೂ ಮಾಡಲ್ಲ ರಾಯ್ತು ಬೂರಾಯು ಏರು ನಮ್ಮ ರಾಯ್ತು ಬೂರಾಯು ಮತ್ತೇನು ಬಿಟ್ಟಾರು ವಿಷಯಕ್ಕೆ ಅದು ಜಾತಿ ಇದ್ದಾಗ ಬೆನ್ನು ಬಿಟ್ಟೋಡ್ತಿ ಮೂಲೆ ಉಳ್ಳಾಗ ಹುಟ್ಟಾಟಿ ಕಷ್ಟ ఆయన బుద్ధి ఏడుపునే దుమ్ములు అగలే తోనిత్తు అదే తొక్క అగలే కొంచెం చూరు కొన్ని జోకులు కొట్టుకోండి బాగాలేదో ఊహించాలి ఇటువంటి జన మాత్రం ఏ జోక్లు నాలుగు అది కొంచెం అనుమానం ఉండవు ఏం చేయవు ಚಿಕ್ಕವನಾಗೇನು ಅಂತ ಭಾರಿ ಪ್ರೀತಿ ಇತ್ತನೇ ಮಾಡ್ತಾರೆ ಐತೆ ಇದ ಮುಟ್ಟ ಮನೆ ಇತ್ತು ಅಂದಾಣಿ ಇತ್ತೆ ನಿಗನ್ ತೂಪು ನೀರು ಒಂದು ಈ ಬಾಲನ್ ತೂಪು ನೀರು ನೆಕ್ಸ್ಟ್ मुझे कोनो जोकला लास्ट तो मैं जाने वाले इतने निंಕು ಈಗ ಅಣ್ಣನ ಸ್ಥಾನ ಒಟ್ಟು ಕೊಪ್ಪರಟಿ ಅಣ್ಣನ ಸ್ಥಾನ ಒಟ್ಟು ಇತ್ತು ಅನ್ನೆಂದೆ ನೆಗಿಂದು ಅಂದ್ರೆ ಅಪ್ಪುಜಿ ಅಲ್ಲ ಸಮಾಜಕ್ಕೆ ಕೊಡತ್ತೆ ಸಮಾಜ ಸೇವೆನೇ ಮಾಡ್ತೇನೆ ಇತ್ತು ಈಗ 10 ನಿಮಿಷ ಇಟ್ಲಾಡಿತ್ತು ನಾ ಎತ್ತು ಪಪ್ಪ ಅಮ್ಮನ ಒಟ್ಟಿಗೆ ಅಪ್ಪನ ಒಟ್ಟಿಗೆ ಇಂಚ ಫ್ಯಾಮಿಲಿ ಒಟ್ಟಿಗೆ ಬಂದಿರ್ತದೆ ಅಪ್ಪುಜಿ ಇದು ಪೂರ ಒಂದು ನೆಂಟ್ರೆ ಈ ಜನ ಬನ್ನಗನೆ ಗೊತ್ತು ಇತರ ಎಂಟ್ರೆಲ್ಲ ಗೊತ್ತಿ ಜನ ಇಡೀ ಕರ್ನಾಟಕನೇ ರಾಜ್ಯನೇ ಬಲ್ತದ ನೆಕ್ಕೋಸ್ಕರ
ಒಂಜಿ ಲೆಕ್ಕ ಒಂಜಿ ಹೆಮ್ಮೆ ಪಡೋರು ದಯ ಗೊತ್ತಿಲ್ಲ ಇಂಚಿತ್ತನವಾಗಿ ನಾವು ಪಡೆದಂತ ಅಂತ ಇತ್ತಂಡಲ್ಲ ಈತು ಪ್ರಚಾರ ಈತು ಉಂಡು ಜನಕ್ಲ ಪಿರೋಡಿ ಈತು ಜನ ಉಲ್ಲೇಖ ಗೊತ್ತಿತ್ತು ಜೊತೆ ಅದೊಂದು ಪದ್ಧತಿ ಹೇಳಿ ಇದೇ ಪುಂಟಮ್ಮ ಏನು ಇದಾಲ್ ಗೊತ್ತಿದ್ದ ಇಂಚೊಳ್ಳೆ ಇದೇ ಪಂಡ ನಾಷ್ಟ ಬೇತಿನ ಬಂದಿತ್ತೆ ಶರೀರ ಕೈತೆ ಬತ್ತರಿಕೊಂಡು ಜೀವ ಕೈತೆ ಬತ್ತರಿಕೊಂಡು ಈಗ ನಾನು ದಾಯಿ ಬದುಕು ಭಾಗ್ಯ ಬಂಗಾರದ ಕೊರಲ್ಲೊಂದಿತ್ತು ಬೇಪೊಂಡಿಗೆ ದಾಯಿ ವಿಶ್ವವಿದ್ಯಾನಿಲಯದಿಂದ ಸತತ ಪ್ರಥಮ ರ್ಯಾಂಕ್ಗಳನ್ನು ಪಡೆದುಕೊಂಡ ಪುತ್ತೂರಿನ ಪ್ರಥಮ ಡಿಸೈನ್ ಕಾಲೇಜ್ ಹಾಗೂ ಪುತ್ತೂರಿನ ಏಕೈಕ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಕಾಲೇಜು ಅಕ್ಷಯ. ಜಯಂತ್ ನಡುಬೈಲು ಅವರ ನೇತೃತ್ವದ ಕಾಲೇಜಿನಲ್ಲಿ 3 ವರ್ಷದ ಬಿಕಾಂ ವಿತ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಬಿಎಸ್ಸಿ ಫ್ಯಾಷನ್ ಅಂಡ್ ಅಪಾರೆಲ್ ಡಿಸೈನ್, 2 ವರ್ಷದ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನ್, 3 ವರ್ಷದ ಬಿಎಸ್ಸಿ ಇಂಟೀರಿಯರ್ ಡಿಸೈನ್ ಅಂಡ್ ಡೆಕೋರೇಷನ್, 2 ವರ್ಷದ ಡಿಪ್ಲೊಮಾ ಇನ್ ಇಂಟೀರಿಯರ್ ಡಿಸೈನ್ ಕೋರ್ಸ್ಗಳು ಲಭ್ಯ. ವಿದ್ಯಾರ್ಥಿ ವೇತನ ಸೌಲಭ್ಯ, ಇತರೆ ಕೋರ್ಸ್ಗಳು, ಸ್ಪೋಕನ್ ಇಂಗ್ಲಿಷ್ ತರಬೇತಿ, ಸರ್ಟಿಫಿಕೇಟ್ ಕೋರ್ಸ್ಗಳು, ಶೈಕ್ಷಣಿಕ ಸಾಲ ಸೌಲಭ್ಯ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ, ಅರ್ಹರಿಗೆ ಉಚಿತ ಸೀಟುಗಳು, ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿಯೂ ಸಿಗಲಿದೆ. ನಿಮಗಾಗಿ, ನಿಮ್ಮ ಭವಿಷ್ಯಕ್ಕಾಗಿ ಉತ್ತಮ ವಿದ್ಯಾಸಂಸ್ಥೆಯ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ತಡ ಯಾಕೆ? ದಾಖಲಾತಿ ನೋಂದಾವಣೆ ಆರಂಭಗೊಂಡಿದೆ. ಅಡ್ಮಿಷನ್ಗಾಗಿ ಹಿಂದೆ ಸಂಪರ್ಕಿಸಿ ಅಕ್ಷಯ ಕಾಲೇಜು ಪುತ್ತೂರು 0821200030 9141116070 8050108510 ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ